ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು ಕರ್ನಾಟಕದಲ್ಲಿ ಕೆಲವು ಟೂರಿಸ್ಟ್ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಅದರ ಸೀಸನ್ ಟೈಮ್ ಯಾವತ್ತಂತ ನೋಡಿಕೊಂಡು ಬರುವ. 3 ದಿವಸ ಆಯಿತು ನಮ್ಮ ಊರಲ್ಲಿ ಮಳೆ ಬರುವುದು. ಈಗ ಸಹ ಮಳೆ ಬರಲಿಕ್ಕೆ ಚಾನ್ಸ್ ಉಂಟು, ಅಷ್ಟು ಕ್ಲೌಡ್ ಉಂಟು. ಪಿರಿ ಮಳೆ, 3 ದಿವಸ ಮಳೆ. ನಿಮ್ಮ ಊರಲ್ಲಿ ಹೇಗೆ ಉಂಟು ಅಂತ ಮಳೆ ಅಂತ ಹೇಳಿ, ಕಮೆಂಟ್ ರೀತಿಯಲ್ಲಿ ಹೇಳಿ. ಇವತ್ತು ನಾವು ಕರ್ನಾಟಕದಲ್ಲಿ ಕೆಲವು ರೀತಿಯ ಟೂರಿಸ್ಟ್ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿ ಅದರ ಸೀಸನ್ ಟೈಮ್ ಯಾವತ್ತಂತ ನೋಡಿಕೊಂಡು ಬರುವ. ನನಗೆ ಗೊತ್ತಿರೋ ಪ್ಲೇಸ್ ಮಾತ್ರ, ನಿಮಗೆ ಈ ಪ್ಲೇಸ್ ಎಲ್ಲ ಗೊತ್ತಿರ್ಬೋದು. ಆದ್ರೂ ಸಹ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಬಂದದ್ದು. ಬನ್ನಿ ಯಾವ ಪ್ಲೇಸ್ ಉಂಟಂತ ನೋಡಿಕೊಂಡು ಬರುವ. ಫಸ್ಟ್ ಪ್ಲೇಸ್ ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ಗೆ ನಾನು ಹೋಗಿದ್ದೇನೆ. ಇದರ ಸೀಸನ್ ಟೈಮ್ ಅಕ್ಟೋಬರ್ ಇಂದ ಮಾರ್ಚ್ ತನಕ ಯಾವತ್ತು ಹೋಗ್ಬೋದು. 10 ರಿಂದ 5 ತನಕ ಯಾವತ್ತು ಹೋಗ್ಬೋದು. ಸೆಕೆಂಡ್ ಪ್ಲೇಸ್ ಕೂರ್ಗ್ ಹಿಲ್ ಸ್ಟೇಷನ್. ಇದು ಎಲ್ಲಿ ಇರುವುದು? ಮಡಿಕೇರಿಯಲ್ಲಿ ಇರುವುದು, ನಿಮಗೆ ಗೊತ್ತುಂಟು. ಆದರೆ ಈ ಕೂರ್ಗ್ ಹಿಲ್ ಸ್ಟೇಷನ್ ಸೀಸನ್ ಟೈಪ್ ಅಕ್ಟೋಬರ್ ಇಂದ ಮಾರ್ಚ್ ತನಕ. ಇಲ್ಲಿ ಎಂತೆಲ್ಲ ಉಂಟು, ಹೈಕಿಂಗ್, ಟ್ರೆಕ್ಕಿಂಗ್, ಸೈಕ್ಲಿಂಗ್ ಎಲ್ಲ ಉಂಟು. ಎಲ್ಲ ಅಡ್ವೆಂಚರ್ ತರ ಇರುವ ಒಂದು ಪ್ಲೇಸ್ ಕೂರ್ಗ್ ಹಿಲ್ ಸ್ಟೇಷನ್. ಮೂರನೇ ಪ್ಲೇಸ್ ಹಂಪಿ. ಒಂದು ಹಿಸ್ಟೋರಿಕಲ್ ಪ್ಲೇಸ್. ಇಲ್ಲಿಯ ಸೀಸನ್ ಟೈಮ್ ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ ಅಂತ ಕಾಣ್ತದೆ, ಸರಿಯಾಗಿ ಗೊತ್ತಿಲ್ಲ. ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ. ಇದೊಂದು ಹಿಸ್ಟೋರಿಕಲ್ ಪ್ಲೇಸ್ ಹಂಪಿ. ಪ್ಲೇಸ್ ಗೋಕರ್ಣ ಬೀಚ್. ಗೋಕರ್ಣ ಬೀಚ್ ಸೀಸನ್ ಟೈಮ್ ಯಾವಾಗ? ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ. ಅಲ್ಲಲ್ಲ, ಅಕ್ಟೋಬರ್ ಇಂದ ಮಾರ್ಚ್ ತನಕ ಸೀಸನ್ ಟೈಮ್ ಗೋಕರ್ಣ ಬೀಚ್ ಅದು. ಐದನೇ ಪ್ಲೇಸ್ ಜೋಗ್ ಫಾಲ್ಸ್. ಈ ಜೋಗ್ ಫಾಲ್ಸ್ ಎಷ್ಟು ಎತ್ತರದಿಂದ ಬೀಳ್ತದೆ? 253 ಮೀಟರ್ ಎತ್ತರದಿಂದ ಬೀಳ್ತದೆ. ಆದರೆ ಇಲ್ಲಿಯ ಸೀಸನ್ ಟೈಮ್ ಆಗಸ್ಟ್ ಇಂದ ಡಿಸೆಂಬರ್ ತನಕ ಅಂತ ಕಾಣ್ತದೆ ಈ ಜೋಗ್ ಫಾಲ್ಸ್ಗೆ. ಇಲ್ಲಿಗೆ ಹೋದವರು ಒಮ್ಮೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಆರನೇ ಪ್ಲೇಸ್ ಯಾವ್ದಾ? ನಂದಿ ಹಿಲ್ಸ್ ಸೀಸನ್ ಟೈಮ್ ಯಾವಾಗ? ಸೆಪ್ಟೆಂಬರ್ ಇಂದ ಡಿಸೆಂಬರ್ ತನಕ, ಮತ್ತೆ ಜನವರಿಯಿಂದ ಫೆಬ್ರವರಿ ತನಕ 2 ಸೀಸನ್ ಟೈಮ್ ಉಂಟು ಈ ನಂದಿ ಹಿಲ್ಸ್ಗೆ. ಏಳನೇ ಪ್ಲೇಸ್ ಯಾವುದು? ಚಿಕ್ಕಮಂಗಳೂರು. ಚಿಕ್ಕಮಂಗಳೂರಿಗೆ ನಾನು ಒಮ್ಮೆ ಹೋಗಿದ್ದೇನೆ. ಸೂಪರ್ ವೈಬಿರೋ ಪ್ಲೇಸ್. ಇದಕ್ಕೆ ಸೀಸನ್ ಇಲ್ಲ, ಯಾವತ್ತು ಬೇಕಾದರೂ ಚಿಕ್ಕಮಂಗಳೂರಿಗೆ ಹೋಗ್ಬೋದು. ನೀವು ಸಹ ಹೋಗಿ, ಒಳ್ಳೆ ವೈಬಿರೋ ಪ್ಲೇಸ್ ಈ ಚಿಕ್ಕಮಂಗಳೂರು.
ನನಗೆ ಗೊತ್ತಿರೋ ಪ್ಲೇಸ್ ಮಾತ್ರ ಸೆಲೆಕ್ಟ್ ಮಾಡಿ ಅದರ ಸೀಸನ್ ಮಾತ್ರ ಹೇಳಿದ್ದು. ನಿಮಗೆ ಗೊತ್ತಿರೋ ಪ್ಲೇಸ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಆದರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ 7 ಗಂಟೆಗೆ ರಫ್ ಅಂತ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್. ಒಂದು ಮಳೆ ಬರಲಿಕ್ಕೆ ಚಾನ್ಸ್ ಉಂಟು. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.